ಅಯೋಧ್ಯಂಥ ಪುಣ್ಯ ಭೂಮಿಗೆ ಶ್ರೀರಾಮ ದೇವರ ದರ್ಶನಕ್ಕೆ ಹೋಗುವಂಥ ಅವಕಾಶ ನಮ್ಮೆಲ್ಲರ ಪಾಲಿಗೆ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಾಧಾರಣ 640 ಮಂದಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ನಮಗೆ ಕರ್ನಾಟಕ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ನಮಗೆ ಅವಕಾಶವನ್ನು ಅಲ್ಲಿಯ ನಾಯಕರು, ಹಿರಿಯರು, ಪ್ರಮುಖರು ಮಾಡಿಕೊಟ್ಟಿದ್ದಾರೆ. ಈ ಅವಕಾಶದ ಜೊತೆಗೆ ನಮ್ಮ ಜಿಲ್ಲೆಯ ತಂಡ 7 ಮಂದಿ ಇದ್ದೀವಿ. ವಿಧಾನಸಭಾ ಕ್ಷೇತ್ರದಿಂದ 5 ಜನ ಪ್ರಮುಖರ ತಂಡ ಇದೆ. ಸರಿಸುಮಾರು 1 ತಿಂಗಳಿನಿಂದ ಇದಕ್ಕೆಲ್ಲ ವ್ಯವಸ್ಥೆಗಳು, ತಯಾರಿಗಳು ನಡೀತಾ ಇದೆ. ಅಂದರೆ ಒಂದು ನೋಂದಣಿ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಒಬ್ಬರ ಹೆಸರು ಆಧಾರ್ ಕಾರ್ಡಿನಲ್ಲಿ ಇದ್ದ ರೀತಿಯಲ್ಲೇ ಇರಬೇಕು. ಅವರ ಏಜ್ ಆಗಲಿ ಅಥವಾ ಫೋನ್ ನಂಬರ್ ಆಗಲಿ ಸ್ವಲ್ಪನೂ ವ್ಯತ್ಯಾಸ ಬರದ ರೀತಿಯಲ್ಲಿ ನಾವು ಅದನ್ನು ಪಟ್ಟಿ ಮಾಡಿ ಕೊಡಬೇಕು ಅವರಿಗೆ. ಒಂದು ವಿಧಾನಸಭಾ ಕ್ಷೇತ್ರದಿಂದ 80 ಮಂದಿಯ ಪಟ್ಟಿ ಇವಾಗಲೇ ತಯಾರಿಯಾಗಿ 640 ಮಂದಿಯ ಪಟ್ಟಿನೂ ಕೂಡ ತಯಾರಿಯಾಗಿ ಹೊರಡುವಂಥ ವ್ಯವಸ್ಥೆ ಇವತ್ತು ಸಾಯಂಕಾಲ 5:20ಕ್ಕೆ ರೈಲು ಹೊರಡುತ್ತೆ. ನಾವೆಲ್ಲರೂ 4:15 ಗಂಟೆಗೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನೆಲ್ಲ ಬೀಳ್ಕೊಡ್ಲಿಕ್ಕಿದ್ದಾರೆ. 2:20ಕ್ಕೆ ನಾವಲ್ಲಿ ಎಲ್ಲ ಬಂಧುಗಳನ್ನು ಕೂಡ ಬರಲಿಕ್ಕೆ ಹೇಳಿದ್ವಿ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮ್ಮ ಪಾರ್ಟಿ ಹಿರಿಯರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ, ಈ ಪುಣ್ಯ ಭೂಮಿಗೆ, ಅಯೋಧ್ಯೆಯಂಥ ಪುಣ್ಯ ಭೂಮಿಗೆ ಹೊರಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಲೋಕಸಭಾ ಚುನಾವಣೆ ಮುಗಿದ ನಂತರ ಮತ್ತಷ್ಟು ರಾಮ ಭಕ್ತರಿಗೆ ಹೋಗುವಂಥ ಅವಕಾಶಗಳು ಸಿಗುತ್ತೆ ಅಂತ ಹೇಳುತ್ತಾ, ಎಲ್ಲರೂ ಆ ಶ್ರೀರಾಮ ದೇವರ, ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠೆ ಏನಾಗಿದೆ ಅದನ್ನು ವೀಕ್ಷಿಸುವಂಥ, ನೋಡುವಂತಹ ಪುಣ್ಯ ನಮ್ಮೆಲ್ಲ ಭಕ್ತರಿಗೂ ಸಿಗಲಿ ಅಂತ ಹೇಳುತ್ತಾ, ಎಲ್ಲ ಬಂಧುಗಳಲ್ಲೂ ತಮ್ಮೆಲ್ಲರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ನಾನು ಖಂಡಿತ ಅಂದರೆ ಅಸ್ತ ಅಂತ ರೈಲ್ವೆಯ ಟ್ರೈನ್ ಹೆಸರು, ಅಂದರೆ ಭಕ್ತಿ ಅಂತ ಹೆಸರು ಅದರದ್ದು. ಇಲ್ಲಿಂದ ಹೊರಟುವಂಥ ರೈಲು ಇದಕ್ಕಿಂತ ಮೊದಲು ಬೆಂಗಳೂರಲ್ಲಿ ಪಾಯಿಂಟ್ ಇತ್ತು. ಅದನ್ನು ಗೌರವಾನ್ವಿತ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ಜಿಯವರು ಅದರ ಜೊತೆಗೆ ಪಾರ್ಟಿ ಕಡೆಯಿಂದ ರೈಲ್ವೆಯ ಮಿನಿಸ್ಟ್ರಿಗೆ, ಕೇಂದ್ರದ ರೈಲ್ವೆ ಸಚಿವರಿಗೆ ಮಾತಾಡಿ ಇಲ್ಲಿಯ ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೇ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಲ್ಲಿದ್ದಂಥ ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡಿಕೊಟ್ಟು, ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ 3 ಜಿಲ್ಲೆಯ ಕಡೆಯಿಂದ 1336 ಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದಿಂದ 640 ಮಂದಿ, 487 ಪುರುಷರು, ಅದರ ಜೊತೆಗೆ 153ರಷ್ಟು ನಾವು ಮಹಿಳೆಯರು ಒಟ್ಟಿಗೆ ಸೇರಿ ಹೋಗ್ತಾ ಇದ್ದೀವಿ. ಒಟ್ಟಿಗೆ 3065 ರೂಪಾಯಿ ರೈಲ್ವೆಗೆ ಕಟ್ಟಲಿಕ್ಕೆ ಇದೆ ನಮಗೆ, ಒಬ್ಬೊಬ್ಬರಿಗೆ ಟಿಕೆಟ್ ತಗೊಳ್ಳಿಕ್ಕೆ. ನಂತರ ಉಳಿದಂಥ 435 ರೂಪಾಯಿಯಲ್ಲಿ ಬೇಕಾದಂಥ ಆಹಾರ ವ್ಯವಸ್ಥೆಗಳನ್ನು, ಅಂದರೆ ಅವರು ಕೊಡುವಂಥ ವ್ಯವಸ್ಥೆಗಳು, ಆಹಾರ ವ್ಯವಸ್ಥೆಗಳು ನಮಗೇನಾದರೂ ಸರಿ ಬರೆದಿರೋದು ದಕ್ಷಿಣ ಕನ್ನಡದವರಿಗೆ, ನಮಗಷ್ಟೇ ಒಂದಷ್ಟು ಆಹಾರದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ನೀರಿನ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಹಣ್ಣು ಹಂಪಲಿನ ವ್ಯವಸ್ಥೆ ಇರ್ಬೋದು, ಮಾಡಿಕೊಂಡಿದ್ದೀವಿ. ಅದರಲ್ಲಿ ಏನಾದರೂ ಸ್ವಲ್ಪ ಹಣ ಉಳಿದರೆ ವಾಪಸ್ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಅಂದರೆ ಎಲ್ರಿಗೂ ಮೊನ್ನೆಯಿಂದ ಕುತೂಹಲ ಶುರುವಾಗಿದೆ. ನಾವು ಒಮ್ಮೆ ಅಯೋಧ್ಯ ಶ್ರೀರಾಮ ದೇವರ ದರ್ಶನಕ್ಕೆ ಹೋಗಬೇಕು, ಎಲ್ಲರೂ ಹೋಗಬೇಕೆಂಬ ನಿಟ್ಟಿನಲ್ಲಿ ಎಲ್ಲ ಮಾತಾಡ್ತಾಗಿರುವಂಥ ಸಂದರ್ಭದಲ್ಲಿ ಆಲೋಚನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖರು ಮಾಡಿದರು. ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರು ಇರ್ಬೋದು ಅಥವಾ ಒಂದಷ್ಟು ಕಾರ್ಯಕರ್ತರಿಗೆ ಕೈಯಿಂದ ಹಾಕಿಕೊಂಡು 10-15 ಸಾವಿರ ಖರ್ಚು ಮಾಡಿಕೊಂಡು ಹೋಗಲಿಕ್ಕೆ ಕಷ್ಟ ಸಾಧ್ಯ ಆದ ಕಾರಣ 3,000 ಬರೀ ಟಿಕೆಟಿನ ಹಣ ತಕ್ಕೊಂಡು ಮತ್ತೆಲ್ಲ ಖರ್ಚು ವೆಚ್ಚಗಳನ್ನು ಪಾರ್ಟಿ ಕಡೆಯಿಂದ ಭರಿಸ್ತಾರೆ. ಅಲ್ಲಿ ಅಯೋಧ್ಯೆಯಲ್ಲೂ ಕೂಡ ಬೇಕಾದಂಥ ವ್ಯವಸ್ಥೆಗಳನ್ನು ಕರ್ನಾಟಕ ರಾಜ್ಯದಿಂದ ಹೋದಂಥ ಕರಸೇವಕರಲ್ಲಿ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ ಬಹಳ ಚೆನ್ನಾಗಿ ವ್ಯವಸ್ಥೆಗಳು ಅಲ್ಲೂ ಆಗಿದೆ, ಇಲ್ಲಿ ಆಗ್ತಾ ಉಂಟು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಒಟ್ಟು ಅಯೋಧ್ಯೆಗೆ ಎಲ್ಲ ಕರ್ಕೊಂಡು ಹೋಗ್ತೀವಿ. ಎಲ್ರಿಗೂ ಧನ್ಯವಾದ. ನಮ್ಮ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಜಗದೀಶ್. ಒಟ್ಟು 12 ರೈಲುಗಳು ಕರ್ನಾಟಕದಿಂದ ಅಯೋಧ್ಯೆಯನ್ನು ತಲುಪಿ ಸುಮಾರು 20,000ಕ್ಕಿಂತ ಹೆಚ್ಚು ರಾಮ ಭಕ್ತರು ಅಯೋಧ್ಯೆಯ ದರ್ಶನವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಈ ಅಭಿಯಾನದ ಮೂಲಕ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸೊ ಕರ್ನಾಟಕದಿಂದ ಮಾತ್ರ ಇದು ನಾನು ಹೇಳ್ತಿರೋದು, ಕರ್ನಾಟಕದಿಂದ ಹೋಗಿರುವಂಥವರು. ಕರ್ನಾಟಕದಿಂದ ಹೋಗೋದಕ್ಕೆ ಬೇಕಾಗುವಂತಹ ಎಲ್ಲ ರಾಜ್ಯದ ಸಮಿತಿ, ಜಿಲ್ಲಾ ಸಮಿತಿ, ವಿಧಾನಸಭಾ ಕ್ಷೇತ್ರವಾರು ಸಮಿತಿಗಳನ್ನು ಮಾಡಿ ಯಾರ್ಯಾರು ಅಯೋಧ್ಯೆಗೆ ರಾಮದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾರೋ ಅವರೆಲ್ಲರೂ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದರಲ್ಲಿ ಯಾರು ಅಯೋಧ್ಯೆ ದರ್ಶನಕ್ಕೆ ಹೋಗ್ತಾರೋ ಅವರೇ ಸ್ವತಃ ದುಡ್ಡನ್ನು ಕೊಡಬೇಕು. 3,000 ರೂಪಾಯಿ ಅವರು ಸ್ವಂತ ದುಡ್ಡನ್ನು ಕೊಟ್ಟು ನಮ್ಮ ಹತ್ರ ಅವರ ಟಿಕೆಟನ್ನು
ಬುಕ್ ಮಾಡುವಂಥ ವ್ಯವಸ್ಥೆ ಇಡೀ ರಾಜ್ಯದಾದ್ಯಂತ ಇದೇ ರೀತಿಯಾಗಿ ನಡೆದಿದೆ. ಅವರಿಗೆ ಆಸ್ಥಾ ಅಂತಕ್ಕಂಥ ವಿಶೇಷ ರೈಲನ್ನು ರೈಲ್ವೆ ಇಲಾಖೆಯಿಂದ ಈ ರಾಮ ಭಕ್ತರಿಗೋಸ್ಕರನೇ ಆಸ್ಥಾ ವಿಶೇಷ ರೈಲನ್ನು ಮಾಡಿದರು. ಆ ರೈಲಿನಲ್ಲಿ ಅಂದರೆ ಭಕ್ತಿ, ಆಸ್ಥಾ ಅಂತಂದರೆ ಭಕ್ತಿ ಭಾವನೆಯಿಂದ ಅಯೋಧ್ಯೆಗೆ ಹೋಗಬೇಕು ಅನ್ನುವಂಥ ವಾತಾವರಣವನ್ನು ರೈಲ್ವೆ ಇಲಾಖೆಯವರು IRCT ಇಲಾಖೆಯಿಂದ ಅದನ್ನು ಡಿಪಾರ್ಟ್ಮೆಂಟಿಂದ ಅದನ್ನು ನಿರ್ವಹಣೆ ಮಾಡಿದರು. ಒಂದು ವ್ಯವಸ್ಥಿತವಾಗಿರುವಂತಹ ಈ ಯಾತ್ರೆ ನಡೆದಿದೆ. ಯಾರು ರಾಮ ಭಕ್ತರಿದ್ದರೂ ಅವರಿಗೆ ಊಟ ಉಪಹಾರ, ಆ ರೈಲಿನಲ್ಲಿ ಇರುವಂತಹ ಸ್ವಚ್ಛತೆ ಇರ್ಬೋದು, ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಪೊಲೀಸ್ ವ್ಯವಸ್ಥೆಗಳಿರ್ಬೋದು, ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಈ ಆಸ್ಥಾ ರೈಲಿಗೆ ರೈಲ್ವೆ ಇಲಾಖೆಯವರು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು. ಈ ವ್ಯವಸ್ಥೆ ಅಯೋಧ್ಯೆ ತಲುಪಿದ ಮೇಲೆ ಅಯೋಧ್ಯೆಯಲ್ಲಿ ಅಲ್ಲಿದ್ದಂತಹ ಟ್ರಸ್ಟಿನ ಎಲ್ಲ ಪ್ರಬಂಧಕರು ಇಡೀ ದೇಶದಿಂದ ಪ್ರತಿನಿತ್ಯ ಬರ್ತಾ ಇರುವಂಥ ಲಕ್ಷಾಂತರ ಜನ ರಾಮ ಭಕ್ತರಿಗೆ ಟೆಂಟ್ ಸಿಟಿ ಅಂತಕ್ಕಂಥ ಒಂದು ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡಿ ಸುಮಾರು 1 ಲಕ್ಷ ಉಳ್ಕೊಳ್ಳೋದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಅಯೋಧ್ಯೆ ಟ್ರಸ್ಟ್ನವ್ರು ಮಾಡಿದರು. ನಾವು ಪ್ರತಿನಿತ್ಯ 1,500-2 ಸಾವಿರ ಜನ ಕರ್ನಾಟಕದಿಂದ ಹೋಗ್ತಾಯಿದ್ರು. ಕರ್ನಾಟಕದವ್ರಿಗೆ ಯಾವಾಗ ಬರ್ತಾರೆ, ಯಾವ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ, ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಏನು ಅನ್ನುವಂಥ ಸಂಪೂರ್ಣ ವ್ಯವಸ್ಥೆಯನ್ನು ಅಯೋಧ್ಯೆಯಲ್ಲಿ ಒಬ್ಬರು ರಾಮ ಭಕ್ತರಿಗೆ ತೊಂದರೆ ಆಗುವಂಥ ರೀತಿಯ ಒಂದು ಯೋಜನೆಯನ್ನು ಅಯೋಧ್ಯೆಯಲ್ಲಿರುವಂಥ ಪ್ರಬಂಧಕರು ಮಾಡಿರುವಂಥದ್ದಿದೆ. ಸೊ ಇಲ್ಲಿವರೆಗೂ ನಾವು 18,000 ಜನ ಕರ್ನಾಟಕದಿಂದ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಇಲ್ಲದೇ ಅಯೋಧ್ಯೆಯಲ್ಲಿರ್ತಕ್ಕಂಥ ಪ್ರಬಂಧಕರು ನಿರ್ವಹಣೆಯನ್ನು ಮಾಡಿದ್ದಾರೆ. ಕಸರಕ ದಕ್ಷಿಣ ಟೀಮು ಕೊರ್ರೆನಾ ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.